ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DC ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೂ ಜಿಲ್ಲೆಯ ಪರಿಸ್ಥಿತಿ ಗೊತ್ತಿದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 45 ಸೆಂಟಿಮೀಟರ್ನಷ್ಟು ಮಳೆ ಬಂದಿರೋದ್ರಿಂದ ಜಿಲ್ಲೆಯ ಬಹುತೇಕ ಪ್ರದೇಶಗಳು ಪ್ರವಾಹ ಪೀಡಿತ ಪ್ರದೇಶಗಳಾಗಿತ್ತು. ಹಾಗಾಗಿ ಸುಮಾರು ಮಳೆಯಲ್ಲಿ ಪ್ರವಾಹದಲ್ಲಿ ಸಿಲುಕೊಂಡಂಥ ಸುಮಾರು 700 ಕುಟುಂಬಗಳ 2500ಕ್ಕೂ ಹೆಚ್ಚಿನ ಜನರನ್ನು ಇವತ್ತು ನಾವು ಶಿಫ್ಟ್ ಮಾಡೋದಕ್ಕೆ ಕ್ರಮ ಜರುಗಿಸಿದ್ವಿ. ಅದು ಸಹ NDRF ತಂಡವನ್ನು ಕರೆದು, ನೇವಿಯನ್ನು ಕರೆದು, ಕೋಸ್ಟ್ ಗಾರ್ಡನ್ನು ಕರೆದು, ಸ್ಥಳೀಯರ ಸಹಕಾರದಿಂದ, ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಿಂದ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ, 2 ದಿನಗಳ ಕಾಲ ರೆಡ್ ಅಲರ್ಟ್ ಇದೆ. ಇಂಥ ಸಂದರ್ಭದಲ್ಲಿ ಯಾರ್ಯಾರು ನದಿ ಅಕ್ಕಪಕ್ಕ ಇದ್ದಾರೆ, ಕುದ್ರುಗಳಲ್ಲಿದ್ದಾರೆ, ಅವರೆಲ್ಲರೂ ಸಹ ಹೊರಗೆ ಬಂದು ಸುರಕ್ಷಿತ ಸ್ಥಳದಲ್ಲಿ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈಗಾಗಲೇ ನಮ್ಮ ತಹಸೀಲ್ದಾರ್ ತಂಡ ಸುರಕ್ಷಿತ ಪ್ರದೇಶಗಳನ್ನು ಗುರುತಿಸಿದೆ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಜಿಲ್ಲಾಡಳಿತದಿಂದ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ರಾತ್ರಿ ವೇಳೆಯಲ್ಲಿ ಈ ಥರ ಹೆಚ್ಚಿನ ಮಳೆ ಬಂದಂಥ ಸಂದರ್ಭದಲ್ಲಿ ನಮಗೆ ರೆಸ್ಕ್ಯೂ ಮಾಡಲಿಕ್ಕೂ ಸಹ ತೊಂದರೆ ಆಗ್ತದೆ. ಆದ್ದರಿಂದ ದಯವಿಟ್ಟು ಯಾರೂ ಸಹ ತೊಂದರೆ ತೆಗೆದುಕೊಳ್ಳದೆ ತಕ್ಷಣ ಪರಿಹಾರ ಕೇಂದ್ರಗಳಿಗೆ ಬಂದು ನೆಲೆಸಬೇಕು ಅಂತ ನಾನು ಕೋರ್ತೇನೆ.